ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್. ಇವತ್ತು ಇಲ್ಲಿ ನಂದಳಿಕೆಯಲ್ಲಿ ಇವತ್ತು ರಥೋತ್ಸವ. ಹಾಗೆ ನಾನು ನನ್ನ ಮಗ ನನ್ನ ಅಮ್ಮ ಹೋಗ್ತಾ ಇದ್ದೇವೆ. ಗಂಟೆ 12 ಆಯಿತು. ಒಂದು ಸ್ವಲ್ಪ ಲೇಟ್ ಆಯಿತು ಹೊರಡುವಾಗ, ಆದರೂ ತೊಂದರೆ ಇಲ್ಲ. ಹೋಗಿ ಇನ್ನು 12:30 ಹಾಗೆ ಊಟ ಹಾಕ್ಬೋದು. ಹೌದು, ಊಟಕ್ಕಲ್ಲ, ಆದರೂ ಕೂಡ ಹೇಳಿದ್ದು. ಈ ಬಿಸಿಲಿಗೆ ಅಲ್ಲಿ ರಥದ ಹತ್ರ ಯಾರು ಹೋಗ್ತಾರೆ? ಹೋಗಿ ಬರೋದು ಅಷ್ಟೇ. ತುಂಬ ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ, ಬಿಸಿಲು ತುಂಬ ಉಂಟಲ್ಲ. ಇವನಿಗೆ ಸಹ ಆಗಲಿಕ್ಕಿಲ್ಲ, ನನಗೆ ಸಹ ಬಿಸಿಲು ನನಗೆ ಆಗಲಿಕ್ಕಿಲ್ಲ. ಹಾಗೆ ಅಮ್ಮ ಬೀಗ ಹಾಕಿ ಬಂದ ಕೂಡಲೇ ಹೋಗೋದು. ನಾನು ಹೀಗೆ ರೆಡಿಯಾಗಿದ್ದೇನೆ ಈ ಸಾರಿ. ಹಾಗೆಯೇ ನಿನ್ನೆ ಕೂಡ ಮಧ್ಯಾಹ್ನ ಟೆಂಪಲಲ್ಲಿ ಇದು ಪೂಜೆ ಎಲ್ಲ ಇತ್ತು, ಊಟ ಕೂಡ ಇದ್ದಿತ್ತು, ಕಾಯಿನ್ಸ್ ಎಲ್ಲ ಲೆಕ್ಕ ಮಾಡಲಿಕ್ಕೆ ಎಲ್ಲ ಇತ್ತು. ನಾನಂದರೆ ಹೋಗಿದ್ದೆ ನಿನ್ನೆ ಮೊನ್ನೆ ಎಲ್ಲ, ಬಟ್ ನಾನು ವ್ಲಾಗ್ ಮಾಡಲಿಲ್ಲ. ಅಂದರೆ ನಂದು ಮೊನ್ನೆದ್ದು ಎಡಿಟಿಂಗ್ ಇದೆ, ಬಾಕಿ ಉಂಟು. ನಾನು ವ್ಲಾಗ್ ಮಾಡಲಿಲ್ಲ. ನಿನ್ನೆ ಕೂಡ ಕಟ್ಟೆ ಪೂಜೆ ಇತ್ತು, ನಿನ್ನೆ ಮೊನ್ನೆ ಎಲ್ಲ. ಇನ್ನು ನಾಳೆ ಲಾಸ್ಟ್ ಡೇ. ನಾಳೆ ಇನ್ನು ಕೊಡಿ ಜಾಪುದ ಅಂತ ಹೇಳ್ತಾರಲ್ಲ, ಹಾಗೆ ಕೊಡಿಮರ ಇಳಿಸೋದಂತ ನಾವು ಕೊಡಿಮರ ಜಾಪುದ ಅಂತ ಹೇಳ್ತೇವೆ. ಏನಾದ್ರು ಮೇಡಮ್ ಮೈಕೆ ಕೊಡಿಮರ ಕರ್ಣ ಪತಾಕೆ ಕೊಡಿಮರ ಜಾಪುದ ತಾಳ್ಮಣ. ಅದೇ ನಾಳೆ ಒಂದು ಕಟ್ಟೆ ಪೂಜೆ, ಅದಾದಮೇಲೆ ಕೊಡಿಮರ ಜಾಪ್ತದೆ. ಹಾಂ, ಅದೇ ಗರಣ. ಅದೇ ನನಗೆ ಅದು ಕನ್ನಡದಲ್ಲಿ ಗೊತ್ತಿಲ್ಲ, ಹೇಗೆ ಹೇಳ್ತಾರೆ ಅಂತ. ಹಾಂ, ಅದೇ ಅಷ್ಟೇ. ಇಲ್ಲಿ ನಿನ್ನೆ ಕಟ್ಟೆ ಪೂಜೆ ಇದ್ದಿತ್ತು, ನಾವು ಬಂದಿದ್ವಿ. ಹೀಗೆ ಅಲಂಕಾರ ಎಲ್ಲ ಮಾಡಿರ್ತಾರೆ. ಇದು ಸಾಂಗ್. ದೇವ್ರ ರಥದ ಹತ್ತಿರ ಬರ್ತಾ ಇದ್ದಾರೆ. ನಾವಿಲ್ಲಿ ಅಂಗಡಿಗೆ ಬಂದ್ವಿ. ತುಂಬ ಬಿಸಿಲುಂಟು, ಚಪ್ಪಲ್ ಕೂಡ ಆ ಕಡೆ ಇಟ್ಟಿದ್ದೇವೆ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋದರು. ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗುವ ಅಂತ. ಅಮ್ಮನಿಗೆ ಕಷ್ಟ ಆಗ್ಬೋದು ನಾನು ಆಡಲಿಕ್ಕೆ, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹೋಗೋದಂತ. ಅಂಗಡಿ ಜಾಸ್ತಿ ಏನು ಬರಲಿಲ್ಲ. ಒಂದೆರಡು ಐಸ್ ಕ್ರೀಮ್ ಇದ್ದ ಅಂಗಡಿ, ಸೋಡಾ ಶರ್ಬತ್ ಇದ್ದು, ಮತ್ತು ಇದು ಫ್ಯಾನ್ಸಿ ಥರದ್ದು ಬಂದಿದೆ. ಜನ ಯಾರು ಬರಲಿಲ್ಲ ಇನ್ನೂ ಕೂಡ. ಜನ ಸ್ವಲ್ಪ ಕಮ್ಮಿ, ಸೋಮವಾರ ಅಲ್ಲ. ರಥದ ಅಲಂಕಾರ ಚೆಂದ ಮಾಡಿದ್ದಾರೆ. ಜನ ಇನ್ನೂ ಕೂಡ ಯಾರು ಸಹ ಬರಲಿಲ್ಲ.
ತೊಂದರೆ ಇಲ್ಲ. ಇನ್ನು ಊಟ ಮಾಡಿ ಸಿಗ್ತೇನೆ. ಬಾಯ್. ಹಾಯ್ ಫ್ರೆಂಡ್ಸ್, ಊಟ ಮಾಡಿ ಮನೆಗೆ ಬಂದ್ವಿ. ಈಗ ಗಂಟೆ 2 ಗಂಟೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹೋಗೋದು. ಸಂಜೆ ಕೂಡ ರಥೋತ್ಸವ ಅಂದರೆ ತೇರೆಳಿತಾರೆ. ಹಾಗೆ ಸ್ವಲ್ಪ ಹೊತ್ತು ನೋಡಿ ಬರೋದು, ತುಂಬ ಹೊತ್ತು ನಿಲ್ಲಕ್ಕಿಲ್ಲ. ಹಾಯ್ ಫ್ರೆಂಡ್ಸ್, ಗಂಟೆ ಈಗ 7:45 ಆಯಿತು. ನಾನು, ಅಮ್ಮ, ಅಪ್ಪ ಮತ್ತು ನನ್ನ ಮಗ ದೇವಸ್ಥಾನಕ್ಕೆ ಬಂದ್ವಿ. ಚಾವಡಿಯವರ ಮನೆಯಿಂದ ಅಲ್ಲಿಗೆ ರೀಚ್ ಆದರೂ ಕಾಣ್ತದೆ. ಇನ್ನು ಬರಬೇಕು. ಇಲ್ಲಿ ಭಜನೆ ಆಗ್ತಾ ಉಂಟು, ಕುಣಿತ ಭಜನೆ. ಜನ ಯಾರು ಕಾಣ್ತಿಲ್ಲ, ಲೇಟ್ ಆಗ್ತದೆ ಅಂತೆ. ಸೊ ಭಜನೆ ಕುಣಿತ ಆಗ್ತಾ ಉಂಟು. ಅಲ್ಲಿ ಚಾವಡಿ ಅರಮನೆಯಿಂದ ಬರ್ತಾ ಇದ್ದಾರೆ. ಹಿಂಗ ಬೋಡ ಒಂದು 2 ಮುರಿವಾಡಿ. ನಾವು ಸ್ವೀಟ್ ಕಾರ್ನ್ ಮತ್ತು ಚರ್ಮುರಿ ಹೇಳಿದ್ವಿ. ಬೇರೆ ಪೊಟ್ಯಾಟೊ ಟ್ವಿಸ್ಟರ್ ಎಂತ ಕೂಡ ಅಂಗಡಿ ಬರಲಿಲ್ಲ. ಐಸ್ ಕ್ರೀಮ್ ಮತ್ತು ಇದು ಚರ್ಮುರಿ ಅಷ್ಟೇ. ಸೋಡಾ ಶರ್ಬತ್ ಉಂಟು. ಹಾಯ್ ಫ್ರೆಂಡ್ಸ್, ನಾವು ರಥ ಅಲ್ಲಿ ಮುಂದ್ಗಡೆ ಹೋಯಿತು, ಪಾಸಾಯಿತು. ಹಾಗೆ ನಾವು ಇನ್ನು ಪುನಃ ಅಲ್ಲೆಲ್ಲ ಆರತಿ ಎಲ್ಲ ಉಂಟು, ಮತ್ತು ಲೇಟ್ ಆಗ್ತದೆ ಹೇಳಿ ಬಂದ್ವಿ. ನನ್ನ ಮಗ ಸಹ ಮಲಗಿದ್ದಾನೆ. ಚಾಚಿ ನನ್ನ ಮಗ ಸಹ ಮಲ್ಕೊಂಡ. ಹಾಗೆ ಹೋಗುವ ಅಂತ ಮತ್ತು ಇನ್ನು ಅರ್ಧ ಮತ್ತೆ ಎದ್ದು ಕೂಗುದು ಬೇಡ ಹೇಳಿ ಹೋಗ್ತಾ ಇದ್ದೇವೆ. ಚಪ್ಪಲ್ ಹಾಕ್ಕೊಳ್ತೇನೆ. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸೇಫ್ ಆಗಿರಿ. ಓದ್ ಬರ್ಪೆ. ಬಾಯ್.